ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೂತಾಯಿ ಖಾರ ಹುಳಿ ಸಾಂಬಾರು ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಕೆಂಪು ಮೆಣಸು, ಕೊತ್ತಂಬರಿ, ಹುಳಿ, ಜೀರಿಗೆ, ಮೆಂತ್ಯ, ಚಕ್ಕೆ ಲವಂಗ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಈರುಳ್ಳಿ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೆಟೊ, ಅರಶಿನ, ಉಪ್ಪು, ತೆಂಗಿನೆಣ್ಣೆ. ಇದು ತವ ಇಟ್ಟಿದ್ದೀನಿ. ಈ ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಬೇಕು. ತವ ಸ್ವಲ್ಪ ಬಿಸಿ ಆಗಬೇಕು. ತವ ಬಿಸಿ ಆಯಿತು. ಮೆಂತ್ಯ ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಜೀರಿಗೆ ಹಾಕ್ತಿದ್ದೀನಿ. ಇದು ಫ್ರೈ ಆಯಿತು. ಚಕ್ಕೆ ಲವಂಗ ಹಾಕ್ತಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಹಾಕೋದು ಬೇಡ ಫ್ರೈ ಮಾಡುವಾಗ. ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಆಯಿತು. ಇದು ತೆಗಿತಾ ಇದ್ದೀನಿ. ಮೆಣಸು ಹಾಕ್ತಿದ್ದೀನಿ. ಮೆಣಸು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಯಿತು. ಇದು ತೆಗಿತಾ ಇದ್ದೀನಿ. ಸಾಮಗ್ರಿಗಳನ್ನೆಲ್ಲ ರುಬ್ಬಿ ತರ್ತಿದ್ದೀನಿ. ಹುಣಸೆ ಹುಳಿ ಅದಕ್ಕೆ ಹಾಕಿದ್ದೀನಿ. ಅರಶಿನ ಕೂಡ ಅದಕ್ಕೆ ಹಾಕ್ತಿದ್ದೀನಿ. ಇದು ಪಾತ್ರೆ ಬಿಸಿ ಆಯಿತು. ಎಣ್ಣೆ ಹಾಕ್ತಿದ್ದೀನಿ. ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಶುಂಠಿ ಹಾಕ್ತಿದ್ದೀನಿ. ಕಾಯಿಮೆಣಸು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರುಬ್ಬುವಾಗ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಯಿತು. ಇದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅರಶಿನ, ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಹಾಕ್ತಿದ್ದೀನಿ. ಫ್ರೈ ಆಯ್ತಿದ್ದು. ಈ ಮಸಾಲ ರುಬ್ಬಿ ತಂದಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಇದು ದಪ್ಪ ಇದೆ. ಎಷ್ಟು ದಪ್ಪ ಬೇಡ. ಅದಕ್ಕೆ ನೀರು ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ದಪ್ಪ ಸಾಕು. ಇದು ಚೆನ್ನಾಗಿ ಕುದಿ ಬರಬೇಕೀಗ. ಮುಚ್ಚಿಡ್ತಾ ಇದ್ದೀನಿ. ಇದು ಆಯಿತು. ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಮೀನು ಹಾಕ್ತಿದ್ದೀನಿ. ಇದು ಬೂತಾಯಿ ಮೀನು. ಎಲ್ಲ ಕ್ಲೀನ್ ಮಾಡಿ ತಂದೀನಿ.
ಎಲ್ಲ ಮೀನು ಹಾಕಿದ್ದೀನಿ, ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಅದು ಮುಚ್ತಾ ಇದ್ದೀನಿ. ಆಯ್ತಿದು ಚೆನ್ನಾಗಿ ಕುದಿ ಬಂದಿದ್ದು. ಬೂತಾಯಿ ಹುಳಿ ಖಾರ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ, ಚೆನ್ನಾಗಿ ಆಗುತ್ತೆ ಇದು. ಆಯ್ತಿದು ನೀವು ಸೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೀಗೆ ಒಮ್ಮೆ ಬೂತಾಯಿಯನ್ನು.